ಮಂಗಳೂರಿನ ನಗರ ಭಾಗದಲ್ಲಿರುವ ಸರಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿಗೆ 6.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಗೊಳ್ಳಲಿದ್ದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ನಂತರ ಸಭಾ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿನಿಯರಿಗೆ 235 ಲ್ಯಾಪ್ಟಾಪ್ ಅನ್ನು ಇಂದು ಸಾಂಕೇತಿಕವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್, ಸ್ಥಳೀಯ ಕಾರ್ಪೊರೇಟರ್ ವಿನಯರಾಜ್, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಪ್ಪಾಜಿ, ಗೌಡ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ಬಾಳ ಮತ್ತಿತರರು ಉಪಸ್ಥಿತರಿದ್ದರು. ಈ ಬಸ್ ಸ್ಟ್ಯಾಂಡಿನ ಈ ಕಾಲೇಜಿನ ಹೊರಭಾಗದಲ್ಲಿ ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ಅದನ್ನು ಅಗಲೀಕರಣ ಮಾಡಿ ಮುಂದಿನ ದಿನಗಳಲ್ಲಿ ಕಾಲೇಜಿನ ಭಾಗದಲ್ಲೇ ಬಸ್ಸುಗಳು ಹೋಗಲಿಕ್ಕೆ ಸಪರೇಟ್ ಆಗಿ ಒಂದು ಶಾಲೆಯ ಕಾಲೇಜಿನ ಜಾಗವನ್ನು ಕೂಡ 12 ಸೆಂಟ್ಸ್ ಮಹಾನಗರ ಪಾಲಿಕೆಗೆ ಬಿಟ್ಟುಕೊಟ್ಟು ಅದನ್ನು ಅಗಲೀಕರಣ ಕೆಲಸ ಮಾಡಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕಾಲೇಜಿನ 12 ಸೆಂಟ್ಸ್ ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲಿ ಈ ಉನ್ನತ ಶಿಕ್ಷಣದ ಇಲಾಖೆಯಿಂದ ಬಂದಂಥ ಈ ಒಂದು ಕಟ್ಟಡ 6.15 ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅದನ್ನು ಸ್ಮಾರ್ಟ್ ಸಿಟಿ ಮುಖಾಂತರ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದೆ ವಿದ್ಯಾರ್ಥಿಗಳು ಆ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಎಲ್ಲೋ ಮಾರ್ಗದ ಮಧ್ಯದಲ್ಲಿ ನಿಲ್ಲಬಾರ್ದು, ಸಪ್ರೇಟ್ ಬಸ್ಸಿಗೆ ವ್ಯವಸ್ಥೆಗಳು ಮಹಿಳೆ ಹುಡುಗಿಯರು. ವಿದ್ಯೆ ಮತ್ತು ಲಿಟ್ರಸಿ ಅದಕ್ಕೆ ವ್ಯತ್ಯಾಸ ಇದೆ. ಹೈಲಿ ಲಿಟ್ರೇಟ್ ಪರ್ಸನ್ ಅಂತ ಹೇಳಿದರೆ ಅವನಲ್ಲಿ ಡಬಲ್ ಡಿಗ್ರಿ ಇರ್ಬೋದು, ಟ್ರಿಪಲ್ ಡಿಗ್ರಿ ಇರ್ಬೋದು, ತುಂಬ ಡಿಗ್ರಿ ಸರ್ಟಿಫಿಕೇಟುಗಳನ್ನು ನಾವು ಹೊಂದಿರ್ಬೋದು. ಆದರೆ ವಿದ್ಯಾಭ್ಯಾಸ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ನಾವು ಸಮಾಜದಲ್ಲಿ ನಾವು ನಡ್ಕೋಬೇಕು, ಯಾವ ರೀತಿಯಲ್ಲಿ ಸಮಾಜವನ್ನು ನಾವು ಕಟ್ಟಬೇಕು, ಎಲ್ಲರ ಜೊತೆಯಾಗಿ ಯಾವ ರೀತಿಯಲ್ಲಿ ನಾವು ಬೆರೆತು ಜೀವನ ಮಾಡಬೇಕು, ಆ ರೀತಿಯಲ್ಲಿ ಉತ್ತಮ ಸಮಾಜ ಮತ್ತು ದೇಶವನ್ನು ಕಟ್ಟಬೇಕು ಎನ್ನುವಂಥ ಚಿಂತನೆ ಇರುವಂಥದ್ದಕ್ಕೆ ನಾವಿವತ್ತು ವಿದ್ಯಾಭ್ಯಾಸ ಅಂತ ನಾವು ಹೇಳ್ತೇವೆ. ಮಕ್ಕಳು ಇದರ ಬಗ್ಗೆ ಬಹಳ ಚೆನ್ನಾಗಿ ಸ್ವಲ್ಪ ಅಧ್ಯಯನ ಮಾಡುವುದು ಉಚಿತ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾರಾಯಣ ಗುರುಗಳ ತತ್ವ ಆದರ್ಶ ಏನಿದೆ, ಇವತ್ತು ವಿವೇಕಾನಂದ ಸ್ವಾಮೀಜಿಯವರ ತತ್ವ ಆದರ್ಶ ಏನಿದೆ, ಮಾನವ ಧರ್ಮವನ್ನು ಈ ಒಂದು ಲೋಕಕ್ಕೆ ಸಾರಿದಂಥ ಮಹನೀಯರವರು, ಆ ಒಂದು ಮಾನವ ಧರ್ಮ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ನಾವು ಮಾನವ ಕುಲದಲ್ಲಿ ಮಾನವನಾಗಿ ಹುಟ್ಟಿ ಯಾವುದೇ ರೀತಿಯ ಒಂದು ಏನು ಅದರಿಂದ ಪ್ರಯೋಜನ ಇಲ್ಲ ಎನ್ನುವಂಥದ್ದನ್ನು ನಾನು ಅರಿತುಕೊಂಡಿದ್ದೇನೆ.